ಭೂ ಸುಧಾರಣಾ ಕಾಯ್ದೆಯನ್ನು ವಿರೋಧಿಸಿ ರೈತ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸುತ್ತಿದ್ದು, ರೈತ ಮುಖಂಡರಲ್ಲಿ ಸಿಎಂ ಯಡಿಯೂರಪ್ಪ ಪದೇ ಪದೇ ಪ್ರತಿಭಟನೆ ಮಾಡದಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪ್ರತಿನಿತ್ಯ ಬಂದ್ ಮಾಡುವ ಕೆಲಸ ಮಾಡಬೇಡಿ, ಅದಕ್ಕೆ ಅವಕಾಶವೂ ಇಲ್ಲ, ದಯಮಾಡಿ ಸರ್ಕಾರದೊಂದಿಗೆ ಸಹಕರಿಸಿ. ಪ್ರಧಾನಿ ಮೋದಿ ಅವರು ರೈತರ ಪರ ಎಲ್ಲ ಕೆಲಸವನ್ನು ಆಸಕ್ತಿಯಿಂದ ಮಾಡುತ್ತಿದ್ದು, ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಕೃಷಿ ಕಾಯ್ದೆಗಳನ್ನು ಜಾರಿಗೊಳಿಸಲಾಗಿದೆ. ನಿಮಗಿಂತ ಹೆಚ್ಚಿನ ಕಾಳಜಿ ರೈತರ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿದೆ. ಪದೇ ಪದೇ ಹೋರಾಟ ಮಾಡುವುದರಿಂದ ಜನರಿಗೆ ತೊಂದರೆಯಾಗುತ್ತದೆ ಎಂದು ಹೇಳಿದರು. ದಿವಸ ಭಾರತ ಬಂದ್ ಅಂತೇಳಿ ಮಾಡಿ ಕಾರ್ಯಕ್ರಮ ಮಾಡಿದ್ದೀರಾ. ದಿನನಿತ್ಯ ಒಂದೊಂದು ಮಾಡೋಕೆ ಹೊರಟ್ರೆ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಪ್ರಶ್ನೆ. ಅದಕ್ಕಾಗಿ ಯಾವ ಕಾರಣಕ್ಕೂ ಈ ರೀತಿ ಮತ್ತೆ ಬಂದ್ ಮಾಡೋದಕ್ಕೆ ಅವಕಾಶಗಳಿಲ್ಲ. ದಯಮಾಡಿ ಸರ್ಕಾರ ಜೊತೆ ಸಹಕರಿಸಿ, ಏನಿದ್ರು ಬನ್ನಿ ಕುಂತ್ಕೊಳ್ಳಿ, ಚರ್ಚೆ ಮಾಡೋಣ. ಪ್ರಧಾನಿಯವರೇ ಆಸಕ್ತಿಯಿಂದ ಎಲ್ಲವನ್ನು ಮಾಡ್ತಾ ಇದ್ದಾರೆ. ನಿಮಗಿಂತ ಹೆಚ್ಚಾಗಿ ರೈತರ ಪರವಾಗಿರುವಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿಯವರು. ರೈತರ ಆದಾಯ 2 ಪಟ್ಟು ಹೆಚ್ಚಾಗಬೇಕು ಅಂತ ವಿಶೇಷ ಪ್ರಯತ್ನ ಮಾಡ್ತಿರೋದು ನರೇಂದ್ರ ಮೋದಿಜಿಯವರು. ಇಂಥ ಸಂದರ್ಭದಲ್ಲಿ ಅನಗತ್ಯವಾಗಿ ಈ ರೀತಿ ಜನರಿಗೆ ತೊಂದರೆ ಕೊಡುವಂಥ ಈ ಕಾರ್ಯಕ್ರಮ ಮಾಡುವಂಥದ್ದು ಸೂಕ್ತ ಅಲ್ಲ, ಜನ ಮೆಚ್ಚೋಲ್ಲ ಇದನ್ನು. ಅದಕ್ಕಾಗಿ ದಯಮಾಡಿ ಯಾವುದೇ ರೀತಿಯ ಸತ್ಯಾಗ್ರಹಗಳನ್ನು ಮಾಡಬೇಡಿ. ಪಾದಯಾತ್ರೆ, ಹೋರಾಟ ಇದೆಲ್ಲ ದಯಮಾಡಿ ನಿಲ್ಲಿಸಿ ಅಂತೇಳಿ